ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮಾತ ಮೊಕ್ಕೆಡುಕೊಂಡು ಹೊಸಕೊರಲದ ಇನ್ನಿತ ಸುದ್ದಿಗೊಂಚಲು ಶುರುವಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಮೇರಿ ಹಿಲ್ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿಡು ಗೃಹ ರಕ್ಷಕರಿಗೆ ಹೃದಯ ಪುನಶ್ಚೇತನ ಕೌಶಲ್ಯ ತರಬೇತಿ ಶಿಬಿರ ಅಂಗಾರೆ ನಡೆತಂಡು. ಕುಡ್ಲ ಮೇರಿ ಹಿಲ್ದ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿಡು ಅಂಗಾರೆ ಗೃಹ ರಕ್ಷಕರಿಗೆ ಹೃದಯ ಪುನಶ್ಚೇತನ ಕೌಶಲ್ಯ ತರಬೇತಿ ಶಿಬಿರ ನಡಪಾಯಿರು. ನೀವು ಒಬ್ಬರೇ ಆದ್ರೆ ಈಗ ಕಂಟಿನ್ಯೂಸ್ ಮಾಡ್ತಾ ಇರಬಹುದು. ಇಬ್ಬರು ಇದ್ದೀರಿ ಅಂತ ಹೇಳಿದ್ರೆ ಇನ್ನೊಬ್ಬ ಬಾಯಲ್ಲಿ ಉಸಿರು ಕೊಡ್ಬೇಕು. ಬಾಯಿಂದ ಬಾಯಿಗೆ ಕೊಡಿ, ಮೌತ್ ನೀವು ಉಸಿರಾಟಕ್ಕೆ ಕೊಡ್ಬೇಕು. ಇಲ್ಲದ್ರೆ 2 ನಿಮಿಷ ನೀವು ಮೈನ್ ಹಾರ್ಟ್ ಲಂಗ್ಸ್ ಎಲ್ಲ ವರ್ಕ್ ಆಗ್ತದೆ ಅಷ್ಟೇ. ಹಾರ್ಟ್ ಹೀಗೆ ಮಾಡಿ 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 2 ನಿಮಿಷ ಆಗುವಾಗ ನಾನು ಈಗ 5 ಅಂತ ಹೇಳೋದು ನಿಲ್ಲಿಸ್ತೇನೆ, ನೀವು ತಗೊಳ್ಬೇಕು. ಕಾರ್ಯಕ್ರಮದ ಮಲ್ಲಬಿನರಾದ ಪಾಲ್ಪಡೆಯಿನ ಕುಡ್ಲ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಲಯನ್ ಶೀನಾ ಪೂಜಾರಿ ಗೃಹ ರಕ್ಷಕರ್ನ ಸಮಾಜಮುಖಿ ಸೇವೆಗೆ ಲಯನ್ಸ್ ಕ್ಲಬ್ ಕುಡ್ಲ ಏಪಲ ಸಗಾಯ ಕೊಡ್ತುಂಡು ದುಂಬಗ್ಲ ಕೊರಿಯರ್ ಉಂಡು ಪಣ ತೆರಿಪಾಯರು ನೇಮಕ ಮಾಡಿ ಅವರ ಸಂಬಳ ಕೂಡ ನಾವೇ ಕೊಡುವಂಥದ್ದು. ಈ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರು ಎನ್ನುವಂಥದ್ದು ಈ ಲಯನ್ಸ್ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಗಳೂರು, ಕೂರ್ಗ್ ಈ 4 ಜಿಲ್ಲೆಯಲ್ಲಿ ನಮ್ಮ ಕ್ಲಬ್ ಅದು ಶ್ರೇಷ್ಠವಾದ ಪ್ರಥಮವಾಗಿ ಸ್ಥಾಪನೆಯಾದದ್ದು. ಅದರಲ್ಲಿ ದೊಡ್ಡ ದೊಡ್ಡ ಸರ್ಜನ್ಗಳ ಡಾಕ್ಟರ್ ಶಾಂತರಾಮ್ ಶೆಟ್ಟಿ, ಜ್ಯುವೆಲ್ಲರ್ಸ್ ಆದ SSI ಡೈಮಂಡ್ ಹೌಸು, ಅದೇ ರೀತಿ ಅನೇಕ ಮಂದಿ ಅಲ್ಲಿ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದಾರೆ. ನಾನೀಗ ಲಯನ್ಸ್ ಕ್ಲಬ್ಗೆ ಸೇರಿ 24 ವರ್ಷ, ಬರೋ 24-25 ವರ್ಷ ಆಗ್ತಿದೆ. ನಾನು ಅಲ್ಲಿ ಅಧ್ಯಕ್ಷರಾಗಬೇಕಂದ್ರೆ ಅಷ್ಟು ನಮ್ಮ ಕ್ಲಬ್ನಾಗ ಬೇರೆ ಇಲ್ಲ, ನಮ್ಮಲ್ಲಿ ಅಷ್ಟು ಕಾಯಬೇಕಾಗ್ತದೆ. ಬೇರೆ ಕ್ಲಬ್ನಲ್ಲಿ ಇವತ್ತು ಸೇರಿದ್ರೆ ಒಂದು 2 ವರ್ಷದಲ್ಲಿ ಅವರು ಹಿರಿಯ ಬಾಯಿ ಮೋನೆಬೊಕ್ಕ ದವಡೆ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ಮಹಾಲಿಂಗ ಶರ್ಮಾ ಸಂಪತ್ತಿಲ ಪಾತ್ರರೊಂದು ಹೃದಯ ಪುನಶ್ಚೇತನ ಕೌಶಲ್ಯ ತರಬೇತಿ ನಿರಂತರ ನಡಪಡು ಪಂಡು ತೆರಿಪಾಯರು. ಕಲಿತಾ ಇದ್ದಾವಾಗ ಕಾಲೇಜಿನಲ್ಲಿ 10,000 ರೂಪಾಯಿ ಕೊಟ್ಟು ನಾವು ಕಲಿಬೇಕಿತ್ತು. ಇಡೀ ದಿವಸ ಪ್ರೋಗ್ರಾಮ್, ಊಟ ಕಾಫಿ ಎಲ್ಲ ಇರುತ್ತೆ. ಸೊ ಅಷ್ಟು ಒಳ್ಳೆಯ ಇದು ಪ್ರೋಗ್ರಾಮ್ ಇದೆ ಈ ಶಿಬಿರ. ನೀವು ನಿಜವಾಗಿ ಭಾಗ್ಯವಂತರು. ಇದನ್ನು ಕಲಿತು ನಾವು ಯಾಕೆಂತೇಳಿ ಸಡನ್ನಾಗಿ ಯಾರಿಗಾರು ಒಬ್ಬರಿಗೆ ಹೃದಯ ಸ್ತಂಭನ ಆಯಿತು ಅಂದರೆ ಅದನ್ನು ಹೇಗೆ ಪುನಶ್ಚೇತನ ಮಾಡೋದು ಅಂತೇಳಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು. ಇದು ಫಸ್ಟ್ ಏಡಿಗಿಂತಲೂ ಫಸ್ಟ್ಗೆ ಸಿಗುವಂಥದ್ದು ಕೆಲಸ. ಕಾರ್ಯಕ್ರಮದ ಗುರುಕಾರ್ಮಣ ವಹಿಸಿನ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಜನಕ್ಲಿನ ಜೀವ ಒರಿಪಾಯರ ಗೃಹ ರಕ್ಷಕರನ್ನು ತರಬೇತಿ ಮಲ್ದದು ಅಕ್ಲಿನ ಜೀವ ರಕ್ಷಕರನ್ನಾದು ತಯಾರಿಸಾವನ ನಿಟ್ಟಿಡು ಈ ತರಬೇತಿನ ಆಯೋಜಿಸಾದನು. ಅಪಘಾತ ಅತ್ತಂಡ ಬೇತ ಒವ್ವೆ ಅವಘಡಲಾನಗ ಕೂಡ್ಲೆ ಸ್ಪಂದಿಸಾಯರ ಈ ತರಬೇತಿ ಗೃಹ ರಕ್ಷಕರಿಗೆ ಅನುಕೂಲ ಆಪುಡು ಪಂಡದ ಅಭಿಪ್ರಾಯಿಸಾಯರು. ಬೇಸಿಕ್ ಲೈಫ್ ಸಪೋರ್ಟ್ ಪ್ರತಿಯೊಬ್ಬ ವ್ಯಕ್ತಿ ಸಹ ಈ ಹೃದಯ ಸ್ತಂಭನ ಆದಾಗ ಯಾವ ರೀತಿಯ ರೋಗಿಯ ಜೀವವನ್ನು ಉಳಿಸಬೇಕು ಅನ್ನೋದರ ಬಗ್ಗೆ ತರಬೇತಿ ಅತಿ ಅವಶ್ಯಕ. ಈ ಹಿಂದೆ ಬಹಳಷ್ಟು ಗೃಹ ರಕ್ಷಕರಿಗೆ ಡಾಕ್ಟರ್ ಕಿಶನ್ ಮತ್ತು ಅವರ ತಂಡ ಈ ತರಬೇತಿಯನ್ನು ನೀಡಿದ್ದಾರೆ. ಇವತ್ತು ನಮಗೆ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ಡೇ, ಬಾಯಿ, ಮುಖ ಮತ್ತು ದವಡೆ ಶಸ್ತ್ರಚಿಕಿತ್ಸಕರ ಒಂದು ಸಾಮಾಜಿಕ ಹೊಣೆಗಾರಿಕೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಈ ಹಿನ್ನೆಲೆಯಲ್ಲಿ ನಾವು ನಿರಂತರವಾಗಿ ಗೃಹ ರಕ್ಷಕರಿಗೆ ಮತ್ತು ಪೌರ ರಕ್ಷಣಾ ಕಾರ್ಯಕರ್ತರಿಗೆ ನಾವು ಈ ರೀತಿಯ ತರಬೇತಿಯನ್ನು ಕೊಡ್ತಾ ಇದ್ದೇವೆ. 100ಕ್ಕೂ ಹೆಚ್ಚು ಮಂದಿ ಗೃಹ ರಕ್ಷಕರು ಈ ತರಬೇತಿಯನ್ನು ಪಡೆದಿದ್ದಾರೆ. ಸಂಪನ್ಮೂಲ ವ್ಯಕ್ತಿಲಾದ ಕುಡ್ಲ ಎಜೆ ಆಸ್ಪತ್ರೆದ ವೈದ್ಯರು ಜನರಲ್ ಸರ್ಜನ್ ಡಾಕ್ಟರ್ ಕಿಶನ್ ರಾವ್ ಬಾಳಿಲ ಸಂಪನ್ಮೂಲ ವ್ಯಕ್ತಿಲಾದ ಪಾಲ್ಪಡೆದು ಶಿಬಿರ ನಡಪಾದ
ಹೃದಯ ಪುನಶ್ಚೇತನ ಕೌಶಲ್ಯ ತರಬೇತಿ ಮಾತ್ರೆಗಳ ತಿಕ್ಕೋಡು ಸಾಮಾನ್ಯ ನರಮಾನಿಲ್ಲ ತುರ್ತು ಸಂದರ್ಭಲೆಡು ಜೀವ ಒರಿಪಾಯರೆ ಸಾಧ್ಯ ಉಂಡು. ಈ ಹಿನ್ನೆಲೆಡು ಗೃಹ ರಕ್ಷಕರ ಕೊರ್ಪನ ತರಬೇತಿ ಸ್ವಾಗತಾರ್ಹ ಪಂಡ ತೆರಿಪಾಯರು. ಕುಡ್ಲ ಲಯನ್ಸ್ ಕ್ಲಬ್ದ ಜೊತೆ ಕಾರ್ಯದರ್ಶಿ ದಿನಕರ್ ಕೋಟ್ಯಾನ್ ಬೊಕ್ಕ ಜೊತೆ ಕೋಶಾಧಿಕಾರಿ ನಾರಾಯಣ್ ಕೋಟ್ಯಾನ್ ಕಾರ್ಯಕ್ರಮಡು ಪಾಲ್ಪಡೆದಿದ್ದರು. ಗೃಹ ರಕ್ಷಕಿಯರು ಗೃಹ ರಕ್ಷಕಿಯರು ಈ ಶಿಬಿರಡು ಪಾಲ್ಪಡೆದು ತರಬೇತಿನ ಪಡೆಯುಂಡಿರು. ಸುದ್ದಿಗೊಂಚಲಿಗೆ ಸ್ವಾಗತ. ದುಂಬು ಬರ್ಪಿನ ಚುನಾವಣೆಯೆಡೆ ಒಕ್ಕಲಿಗ ಸಮುದಾಯದ ಅರ್ಹ ಅಭ್ಯರ್ಥಿಗಳಿಗೆ ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಬೊಕ್ಕ ಕಾಂಗ್ರೆಸ್ ಅವಕಾಶ ಕೊರಡು ಬಂದದು ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗ ಗೌಡ ಸಭಾ ಸಂಘದ ಅಧ್ಯಕ್ಷರು ಬಾಲಕೃಷ್ಣ ಡಿಬಿ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ದಕ್ಷಿಣ ಕನ್ನಡ 6 ಲಕ್ಷದಲ ಜಾಸ್ತಿ ಒಕ್ಕಲಿಗೇರಿ ಇದ್ದದು ಐಟ್ 3,80,000 ಹೆಚ್ಚ ಓಟು ಪಾಡ್ನಕ್ಲು ಉಳ್ಳೇರು. ದಕ್ಷಿಣ ಕನ್ನಡ ಜಿಲ್ಲೆಡು ಒಕ್ಕಲಿಗೇರ್ನ ಮಲ್ಲ ಸಮುದಾಯ ಆಂಡಲ ರಾಜಕೀಯ ಪಕ್ಷಡು ಮಲ್ಲ ಬೇಲೆ ಕೊರಂದೆ ಅಪಮಾನ ಮಲ್ತೊಂದುಲೇರ್ ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗ ಗೌಡರ ಸೇವಾ ಸಂಘದ ಅಧ್ಯಕ್ಷರು ಬಾಲಕೃಷ್ಣ ಡಿಬಿ ತೆರಿಪಾಯರು. ಸಂಖ್ಯೆ ಕಮ್ಮಿ, ಬಹಳ ಒಂದು 20-25 ಸಾವಿರ ವಿಟ್ಲ ಬಂಡವಾಳ ಮತ್ತು ಮಂಗಳೂರಿನಲ್ಲಿ ಒಂದು 5ರಿಂದ 10,000 ಇರ್ಬೋದು ಅಷ್ಟೇ. ಇದನ್ನು ನಿಖರವಾದ ಅಂಕಿ ಅಂಶಗಳನ್ನು ನಾವು ಕಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮಗೆ ನಾವು ಕೊಡ್ತೇವೆ. ಈ ಚುನಾವಣೆ ಬರ್ತದೆ ಹೋಗ್ತದೆ, ಅದು ಬೇರೆ ವಿಷಯ. ಆದರೆ ನಿಖರವಾದ ಸಂಖ್ಯೆಯನ್ನು ನಾವು ಕೊಡ್ತೇವೆ. ಗೆಲ್ಲಿಸ್ಬೋದಿತ್ತು, ಆದರೆ ಅದಕ್ಕೆ ನಿಮಗೆ ಗೊತ್ತಿದೆ ಪ್ರಾತಿನಿಧ್ಯ ಕೊಡುವಾಗ ಒಟ್ಟಾರೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಯಾವ ನಿಖರವಾಗಿ ನಮ್ಮ ಮಾಜಿ MLA ಇದ್ದರು ಅವರಿಗೆ ಕೊಡಬೇಕಾಗಿತ್ತು, ಅವರಿಗೆ ಕೊಡದೆ ಅದನ್ನೇ ಹೇಳಿದ್ದು ನಾವು. ನಮ್ಮನ್ನು ಕೀಳಾಗಿ ಕಾಣ್ತಾ ಇದ್ದಾರೆ ಮತ್ತು ನಮ್ಮ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ. ಒಟ್ಟು ಒಂದು ಕೊಡ್ತಾರೆ ಅಂತ ಹೇಳುವ ವಿಷಯಕ್ಕೆ ಕೊಡುವುದಲ್ಲ, ಕೊಡುವಾಗ ಒಂದು ಯಾರಿಗೆ ಕೊಡಬೇಕು ಅದನ್ನು ಕೊಡಬೇಕಲ್ಲ. ನಾವು ಕೇಳಿದ್ದು ಮಾಜಿ ಶಾಸಕರಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹೌದು, ನಮ್ಮ ಸಮುದಾಯದವರು ಅಲ್ಲ ಅಂತ ಹೇಳಿ ಅಲ್ಲ. ಅದಕ್ಕೆ ಈಗ ಕಾಂಗ್ರೆಸ್ನವರು 70 ವರ್ಷದಿದ್ರು ಇಲ್ಲಿವರೆಗೆ ನಮಗೆ ಕೊಡ್ಲಿಲ್ಲಲ್ಲ. ಕೊಟ್ಟು ನೋಡ್ಲಿ, ಕೊಟ್ಟು ನೋಡ್ಲಿ. ಹಾಗಾದ್ರೆ ಬಿಜೆಪಿಯವರು ಕೊಟ್ಟದ್ದರಿಂದ ಬಿಜೆಪಿಲಿ ಕಾರ್ಯಕರ್ತರು ಜಾಸ್ತಿ ಇದ್ದಾರೆ ನಮ್ಮ ಸಮುದಾಯದವರು, ಇಲ್ಲ ಅಂತಿಲ್ಲ. ಈಗ ಅವರು ಕೊಟ್ಟು ನೋಡ್ಲಿ, ಕಾಂಗ್ರೆಸ್ನವರು ಅವರು ಕೊಡಲೇ ಇಲ್ಲ. ಮತ್ತು ಹೇಗೆ ಕಾರ್ಯಕರ್ತರದಲ್ಲಿ ನಮ್ಮ ಸಮುದಾಯದವರು ಕೆಲಸ ಮಾಡಲಿಕ್ಕಾಗುತ್ತೆ? ಕೊಟ್ಟು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಹೇಗೆ ಬರುತ್ತೆ ಏನಂತ. ಖಂಡಿತವಾಗಿಯೂ ಎಲ್ಲ ರೀತಿಯಲ್ಲಿ ಗೆಲ್ಲುವ ಚಾನ್ಸ್ ಉಂಟು. ಈಗ ನಾವು ಕೇಳ್ತಾ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಗೆ, ರಾಜ್ಯದ ಬಗ್ಗೆ ಅಥವಾ ದಕ್ಷಿಣ ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಇಲ್ಲ. ನಾವು ಬರೀ ನಮ್ಮ ಜಿಲ್ಲೆಯ ಬಗ್ಗೆ ಮಾತ್ರ ಸೀಮಿತವಾಗಿ ಮಾತನಾಡ್ತೇವೆ. ಬೇರೆ ಹಾಗೆ ಒಕ್ಕಲಿಗರಿಗೆ ಕರ್ನಾಟಕದಲ್ಲಿ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಒಕ್ಕಲಿಗರು ಈಗಾಗಲೇ ಪ್ರಥಮ ಮುಖ್ಯಮಂತ್ರಿ ಒಕ್ಕಲಿಗರು, 2ನೇ ಮುಖ್ಯಮಂತ್ರಿ ಒಕ್ಕಲಿಗರು, 7 ಮುಖ್ಯಮಂತ್ರಿಗಳು ಒಕ್ಕಲಿಗರೇ ಆದ್ದು. ಅದಿಲ್ಲ ಅಂತಿಲ್ಲ. ನಮಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಹೇಳಿದ್ರು, ನಮ್ಮ ಜಿಲ್ಲೆಯಲ್ಲಿ ನಾವು ಈ ಹಿಂದೆ ನೋಡಿದೆವು ಒಂದು ಪತ್ರಿಕೆ, ಒಂದು ಇದರಲ್ಲಿ ಒಂದು ಹೌದು ಒಂದು ಪತ್ರಿಕೆಯಲ್ಲಿ ವಿಡಿಯೋದಲ್ಲಿ ಬರೀ 80,000 ಸಂಖ್ಯೆ ಅಂತ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಲ್ಲ ಎಷ್ಟಿದೆ ಅಂತ. ನ್ಯೂಸ್ 18ನಲ್ಲಿ ನಾವು ಅದಕ್ಕೆ ಅವರಿಗೆ ಪ್ರತಿಭಟನೆಯನ್ನು ಕೊಟ್ಟಿದ್ದೇವೆ. 80,000 ಸಂಖ್ಯೆ ನಮ್ಮ ವೋಟರ್ಸ್ ಅಂತ ಹೇಳ್ತಾರೆ. ಇದು ಎಲ್ರಿಗೂ ಗೊತ್ತಿದ್ದ ಸತ್ಯ. ಸುಮ್ಮನೆ ಯಾವುದೋ ಒಂದು ಚುನಾವಣೆ ಬಂದಾಗ ಯಾವುದಾರೊಂದು ನ್ಯೂಸನ್ನು ಹಿಡ್ಕೊಂಡು ಸುಳ್ಳು ವರದಿಗಳನ್ನು ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುವಂತೆ. ಅದು ನಾನು ಪತ್ರಿಕಾ ಮಾಧ್ಯಮದವರು ಅದು ಕೆಲಸ ಮಾಡಿದ್ರು ಅಂತಲ್ಲ. ಆ ನ್ಯೂಸ್ 18 ಇದೆಲ್ಲ ಅವರು ನಮಗೆ ವ್ಯತಿರಿಕ್ತವಾಗಿ ಯಾರ್ದು ಕೈಗೊಂಬೆಯಾಗಿ ಮಾಡ್ತಾ ಇದ್ದಾರೆ. ಕಮ್ಯುನಿಸ್ಟ್ ಯಾವ ಪಕ್ಷ ಅಂತ ಅಲ್ಲ, ನಾವು 2 ರಾಜಕೀಯ ಪಕ್ಷ, 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಕೇಳೋದು. ಬಾಕಿ ಪಕ್ಷಗಳೆಲ್ಲ ನಗಣ್ಯ. ಇಲ್ಲಿ ಯಾವುದೇ ಚುನಾವಣೆಯಲ್ಲಿ ಗೊತ್ತು ನಿಮಗೆ. ಜಾತಿ ಆಧಾರಿತವಾಗಿ ಕೇಳಿದಂದರೆ ನಮ್ಮ ಜನಸಂಖ್ಯೆ ಆಧಾರಿತವಾಗಿ ಕೇಳೋದು ನಾವು. ಜಾತಿ ಆಧಾರಿತ ಹೌದು, ಜನಸಂಖ್ಯೆ ಆಧಾರಿತವಾಗಿ ಕೇಳೋದು. ಬಹುಸಂಖ್ಯಾತರಿಗೆ ಬೆಲೆ ಇಲ್ಲ ಅಂತ ಎಲ್ಲ ಕಡೆ ಕೂಗು ಕೇಳ್ತಾ ಇದ್ದಾರಲ್ಲ, ಅದೇ ರೀತಿಯ ಕೂಗು. ಅದು ಬಹುಶಃ ಬಹುಸಂಖ್ಯಾತರಂದರೆ ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಜಾಸ್ತಿ ಪ್ರಾತಿನಿಧ್ಯ ಕೊಡಬೇಕು ಅಂತ ಎಲ್ಲರ ಬೇಡಿಕೆ ಇದೆ. ಅದು ಕೂಡ ತುಷ್ಟೀಕರಣ ಒಂದು ಭಾಗದಿಂದ ಆಗ್ತಾ ಇದೆ. ಹಾಗೆಯೇ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಕ್ಕಲಿಗ ಸಮುದಾಯದವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ, ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ನಮ್ಮ ಬೇಡಿಕೆ. ದುಂಬಗ್ ಅರ್ಹತೆ ಇತ್ತಿನ ಅಭ್ಯರ್ಥಿಗಳಿಗೆ ಅವಕಾಶ ಕೊರ್ದು ತಂಕ್ಲೆಗ ಆಯ್ನ ಅನ್ಯಾಯನ ಸರಿ ಮಲ್ಪೊಡು ಇಚ್ಚಿಂಡ ದುಂಬದ ದಿನೊಕ್ಲೆಡು ಸೂಕ್ತ ನಿರ್ಧಾರ ಕೈಕೊನ್ನುವ ಪಂಡದು ಬಾಲಕೃಷ್ಣ ಡಿಬಿ ತೆರಿಪಾಯರು. ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎನ್ಎ ಜ್ಞಾನೇಶ್, ಉಪಾಧ್ಯಕ್ಷರು ಭಾಸ್ಕರ್ ಗೌಡ ದೇವಸ್ಯ, ಜಂಟಿ ಕಾರ್ಯದರ್ಶಿ ದಾಮೋದರ್ ಗೌಡ, ಜಂಟಿ ಕೋಶಾಧಿಕಾರಿ ಸೂರಜ್ ಕುಮಾರ್ ಯು, ಕಾರ್ಯಕಾರಿ ಸಮಿತಿ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ಒಟ್ಟಿಗೆ ಇದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಚಿರಾಯು ಅಸೋಸಿಯೇಷನ್ ರಿಜಿಸ್ಟರ್ಡ್ ಕರ್ನಾಟಕ ಬೊಕ್ಕ
ಜನಸೇವಾ ಫೌಂಡೇಶನ್ ವತಿರ್ದು ಧಾರವಾಡ ವಿದ್ಯಾವರ್ಧಕ ಸಂಘದ ಗಣರಾಜ್ಯೋತ್ಸವದ ಅಂಗವಾದ ನಡೆತಿನ ಸಾಧಕ ಸನ್ಮಾನ ಕಾರ್ಯಕ್ರಮ ಸಮಾಜ ಸೇವಕರು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೇರಿಗೆ ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಾಯರು. ಚಿರಾಯು ಅಸೋಸಿಯೇಷನ್ ರಿಜಿಸ್ಟರ್ಡ್ ಕರ್ನಾಟಕ ಬೊಕ್ಕ ಜನಸೇವಾ ಫೌಂಡೇಶನ್ ರಿಜಿಸ್ಟರ್ಡ್ ದ ಒಟ್ಟು ಸೇರಿಗೆಡು ಗಣರಾಜ್ಯೋತ್ಸವದ ಅಂಗವಾದ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರ ಲೇಸ್ ಧಾರವಾಡದ ವಿದ್ಯಾವರ್ಧಕ ಸಂಘಡು ಐತಾರ್ ನಡೆತರು. ಸಮಾಜ ಸೇವಕರು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೇರಿಗೆ ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಡ್ದು ಗೌರವಿಸಾಯರು. ಕನ್ನಡ ನಾಡು ನುಡಿ ನೆಲ ಜಲದ ರಕ್ಷಣೆಗಾದ ತನ್ನನ್ನು ತೊಡಗಿಸಾದ ಸಮಾಜ ಸೇವಾ ಕ್ಷೇತ್ರದ ಕ್ರಿಯಾತ್ಮಕ ಕಾರ್ಯತತ್ಪರತೆ ಬೊಕ್ಕ ನಿಸ್ವಾರ್ಥ ಸೇವೆ ಸಂದಾಯಿನ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೇರು ಹುಟ್ಟು ಹೋರಾಟಗಾರರು, ಛಲವಾದಿ, ಅಪ್ರತಿಮ ಸಮಾಜ ಸೇವಕರು, ಏಪಲ ಚಟುವಟಿಕೆಡುಪ್ಪುನ ಚಲನಶೀಲ ಶಕ್ತಿದ ರೂಪ ಆತೇರು. ಇಮೆರು ಕೊರೋನಾ ಪೊರ್ತುಡು ಅರ್ಹ ಫಲಾನುಭವಿಗಳಿಗೂ ದಿನಸಿ ಸಾಮಗ್ರಿ ಬಡವರಿಗೂ ಸಗಾಯ ಮಂತದು ಸಮಾಜದ ಬಡ ಜನಕ್ಲೆನ ಕಣನೀರ್ನ ಒರೆಸ್ನ ಬೇಲೆನ್ ಮಂತದೇರು. ಧಾರವಾಡ ಪೊಲೀಸ್ ಠಾಣೆದ ಎಎಸ್ಐ ಬಸವರಾಜ್ ಸವಣೂರ ಈ ಕಾರ್ಯಕ್ರಮನ ಉದಿಪನ ಮಾಡ್ತಾರೆ. ಜನಸೇವಾ ಫೌಂಡೇಶನ್ ಅಧ್ಯಕ್ಷರು ಡಾಕ್ಟರ್ ಎಫ್.ಕೆ. ನಿಗದಿ ಕಾರ್ಯಕ್ರಮದ ಗುರುಕಾರ್ಯ ವಹಿಸುತ್ತಿದ್ದರು. ಹುಬ್ಬಳ್ಳಿ ದಿವ್ಯಜ್ಞಾನ ಗುರುಕುಲ ಬೊಕ್ಕ ಜ್ಯೋತಿಷ್ಯ ಕೇಂದ್ರದ ಅಧ್ಯಕ್ಷರು ವೇದಮೂರ್ತಿ ಬಸವಲಿಂಗಯ್ಯ ಶಾಸ್ತ್ರಿಲು ಸೂರಾಗಿಮಠ, ಶ್ರೀ ಕಾಡಯ್ಯ ಶಿವಮೂರ್ತಿ ಹಿರೇಮಠ, ಡಾಕ್ಟರ್ ರಮೇಶ್ ಕುಮಾರ್ ಶಾಸ್ತ್ರಿ, ಡಾಕ್ಟರ್ ಸತೀಶ್ ಮಲ್ಲಯ್ಯ ಸ್ವಾಮಿ ಶಾಸ್ತ್ರಿಲು, ಡಾಕ್ಟರ್ ಸಂತೋಷ್ ಶಾಸ್ತ್ರಿಲು ಹಿರೇಮಠ, ಎಸ್.ಟಿ. ನಾಗರಾಜ್ ಸಿದ್ದನಕಟ್ಟೆ, ನಾಗಪ್ಪ ಬಂಡಿ ವಡ್ಡರ, ಶ್ರೀಮತಿ ಬೇಬಿ ರಾಣಿ ಆರ್, ದೇವಕಿ ಯೋಗಾನಂದ, ಚಿರಾಯು ಅಸೋಸಿಯೇಷನ್ ಕರ್ನಾಟಕದ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಎನ್ ಶಿವಕ್ಕನವರ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಗೊಳ್ಳುತ್ತಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡೆ ಐತಾರ ಬಯ್ಯಾಗ 97ನೇ ದಿನದ ಸಂಧ್ಯಾ ಭಜನಾ ಕಾರ್ಯಕ್ರಮ ನಡೆತಂದೆ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಐತಾರ ಬಯ್ಯಾಗ 97ನೇ ದಿನದ ಭಜನಾ ಕಾರ್ಯಕ್ರಮ ನಡೆತಂದೆ. ಶ್ರೀಯುತ ದಿನೇಶ್ ಕುಂಪಲ ಬಗ್ಗ ಭುವನೇಶ್ವರಿ ದಂಪತಿಗಳಿಗೆ ಈ ಕಾರ್ಯಕ್ರಮದ ನಮ್ಮ
ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ದಿನೇಶ್ ಕುಂಪಲ, ಶ್ರೀಮತಿ ಭುವನೇಶ್ವರಿ, ಕುಂಪಲ ಹನುಮಾನ್ ನಗರದ ಶ್ರೀಮತಿ ಉಮಾವತಿ ಬೊಕ್ಕ ಜಗದೀಶ್, ಶ್ರೀಮತಿ ವಸಂತಿ ಬೊಕ್ಕ ಶ್ರೀ ಜನಾರ್ದನ್ ಕುಂಪಲ, ಶ್ರೀಮತಿ ಯಶೋಧ ಬೊಕ್ಕ ನಾಗೇಶ್ ಬೊಕ್ಕ ಕುಟುಂಬದಕ್ಲು, ಶ್ರೀಮತಿ ಸ್ವಪ್ನ ಬೊಕ್ಕ ರಾಜೇಶ್ ಬಗಂಬಿಲ, ಶ್ರೀಮತಿ ಇಂದಿರಾ ಬೊಕ್ಕ ರಾಧಾಕೃಷ್ಣ ಬಗಂಬಿಲ, ಶ್ರೀಮತಿ ರಮ್ಯಾ ಬೊಕ್ಕ ಅನಿಲ್ ಗಟ್ಟಿ ದ್ವಾರಕಾನಗರ ಕೊಲ್ಯ, ಶ್ರೀಮತಿ ಸುಜಾತಾ ಬೊಕ್ಕ ಗಿರಿಧರ್ ಫರಂಗಿಪೇಟೆ ತುಡರ್ ಬೆಳಗಾದ ಸೊನ್ಪತೇಳನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು.
ಅವಿರ್ದ ಬೊಕ್ಕ ಭಜನಾ ಕಾರ್ಯಕ್ರಮ ಶುರುವಾಂಡು. ಸುದ್ದಿಗೊಂಚಲಿಗೆ ಸ್ವಾಗತ. ಕಾಪಿಕಾಡು ಗಾಂಧಿನಗರದ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನಡು ಫೆಬ್ರವರಿ 14 ಫೆಬ್ರವರಿ 25 ಮುಟ್ಟ ಹೊಸ ಶಿಲಾಮಯ ಗರ್ಭಗುಡಿಟ್ಟು ಶ್ರೀ ಬಬ್ಬುಸ್ವಾಮಿ ತನ್ನಿಮಾನಿಗ ಕ್ಷೇತ್ರಪಾಲಗುಳಿಗ ರಾಹುಗುಳಿಗ ಪಂಜುರ್ಲಿಗುಳಿಗ ಬಕ್ಕ ಕೊರಗತನಿಯ ದೈವಲದ ಪುನರ್ ಪ್ರತಿಷ್ಠೆ ಕಲಶಾಭಿಷೇಕ ಬಕ್ಕ ನೇಮದ ತಯಾರಿಗಾದ ಅಧಿಕಾರಿಗಳ ಪೂರ್ವಭಾವಿ ಸಭೆ ವಿಧಾನಸಭಾಧ್ಯಕ್ಷರು ಶ್ರೀ ಯುಟಿ ಖಾದರ್ ಮುತಾಲಿಕೆಡು ನಡೆತ್ತದೆ. ಕಾಪಿಕಾಡ್ ಗಾಂಧಿನಗರದ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನಡು ಫೆಬ್ರವರಿ 14 25 ಮುಟ್ಟ ಹೊಸ ಶಿಲಾಮಯ ಗರ್ಭಗುಡಿಟ್ಟು ಶ್ರೀ ದೈವಲದ ಪುನರ್ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ್ಕ ನೇಮದ ಸಂಭ್ರಮಲು ನಡಪೆರುವುಂಡು. ಇನ್ನತ ತಯಾರಿಗಾದ ಅಧಿಕಾರ್ಲಿನ ಪೂರ್ವಭಾವಿ ಸಭೆನು ಐತಾರ ಅಡಣೆ ಮಲ್ದಿದ್ದೇರು. ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನದ ಬ್ರಹ್ಮಕಲಶೋತ್ಸವದ ಪೊರ್ತುಡು ಸುಮಾರು ಭಕ್ತರು ಬರ್ಪಣ ಪೊರ್ತುಡು ಸ್ಥಳೀಯಾಡಳಿತ ಸಂಸ್ಥೆ ಬೊಕ್ಕ ಇಲಾಖೆಲಿರ್ದು ಬೋರ್ಡಾಪ್ನ ಸಹಕಾರ ಕೊರ್ಪುನವು ಸರ್ಕಾರದ ಕರ್ತವ್ಯ ಆದಿದ್ದು ಆಜಿದಿನ ನಡಪುನ ಈ ಕಾರ್ಯಕ್ರಮದೊಟ್ಟಿಗೆ ಬೇತೆ ಇಲಾಖೆಲ ಸಹಕಾರಿ ಸಾಯರ ಉಂಡು ಪಡೆದ ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್ ತೆರಿಪಾಯರು. ಇತಿಹಾಸ ಪ್ರಸಿದ್ಧವಾದ ಪವಿತ್ರವಾದ ಕೋರ್ದೊಬ್ಬು ದೇವಸ್ಥಾನ ಕಾಪಿಕಾಡ್ ಇವತ್ತು ನಮ್ಮ ಉಳ್ಳಾಲ ಅತ್ಯಂತ ಇತಿಹಾಸ ಮತ್ತು ಪವಿತ್ರವಾದದ್ದು. ಮತ್ತು ಬಹುಶಃ ಉಳ್ಳಾಲ ಈ ಕಾಪಿಕಾಡ್ ಮಾತ್ರ ಅಲ್ಲ, ಇಡೀ ಉಳ್ಳಾಲ ಮತ್ತು ಮಂಗಳೂರಿನ ಕರಾವಳಿ ಜನತೆ ಪ್ರತಿ ವರ್ಷ ಕೂಡ ಬಂದು ಭಾಗವಹಿಸ್ತಾರೆ. ನಾನು ಕೂಡ ಪ್ರತಿ ಒಂದು ವರ್ಷ ಭಾಳಷ್ಟು ವರ್ಷಗಳಿಂದ ಶಾಸಕನ ಮೊದಲೇ ನಮ್ಮ ಮಿತ್ರರ ಮುಖಾಂತರ ಇಲ್ಲಿಗೆ ಬಂದು ಗೌರವ ಸಲ್ಲಿಸುವಂಥದ್ದು. ಅದನ್ನು ಶಾಸಕರಾದ ನಂತರ ಕೂಡ ಈಗಲೂ ಕೂಡ ಸಮಸ್ಯೆಗೆ ಸಂದರ್ಭದಲ್ಲಿ ಆ ಒಂದು ವಾರ್ಷಿಕ ಕಾರ್ಯಕ್ರಮ ಭಾಗವಹಿಸಿದ್ದೆ. ಹಿಂದಿದ್ದಂಥ ಮೂಲಭೂತ ಸೌಕರ್ಯ ಮತ್ತು ಆ ಒಂದು ಬ್ರಹ್ಮಕಲಶ ಮತ್ತು ನೂತನವಾದ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಇವರ ಹಿರಿಯರು ಮತ್ತು ಯುವಕರು ಮುಂದಾಗಿದ್ದುಕೊಂಡು ಅತ್ಯಂತ ಭವ್ಯವಾದ ಪವಿತ್ರವಾದ ದೇವಸ್ಥಾನ ಕಟ್ಟಿಯೊತ್ತು ಅದು ಜೀರ್ಣೋದ್ಧಾರ ಆಗಿ ಸಮಾಜಕ್ಕೆ ಅರ್ಪಣೆ ಆಗುತ್ತಿದೆ. 19ರಿಂದ 25ಕ್ಕೆ ಆದ ಕಾರಣ ಎಲ್ಲ ಈ ಊರವರು ಮತ್ತು ಯುವಕರು ಸೇರಿ ಇಷ್ಟೆಲ್ಲ ಕೆಲಸ ಮಾಡುವಾಗ ಪೂರಕವಾದ ಸಾಕಾಗುವ ಜವಾಬ್ದಾರಿ ಸರ್ಕಾರ ಇವತ್ತು
ಜವಾಬ್ದಾರಿ, ನಾನು ಜನಪ್ರತಿನಿಧಿಯಾಗಿ. ಹಾಗೂ ನಾವೆಲ್ಲ ಇಲಾಖೆ ನಾವು ಕರೆಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಭಾಗವಹಿಸುವ ಸಂದರ್ಭದಲ್ಲಿ ಇಲಾಖೆಯ ಮುಖಾಂತರ ಬೇಕಾದ ಸಹಕಾರವನ್ನು ವಿವಿಧ ಇಲಾಖೆ ಕರೆಸಿಕೊಂಡು ನಾವು ಚರ್ಚೆ ಮಾಡಿಕೊಂಡು ಸರ್ಕಾರ ಮತ್ತು ಇಲಾಖೆ ಯಾವ ರೀತಿ ಸಹಕಾರ ಕೊಡ್ಬೋದು ಅಂತ ಚರ್ಚೆ ಮಾಡಿದ್ದೇವೆ. ಪರಸ್ಪರ ಇಲ್ಲಿಯ ಆಡಳಿತ ಸಮಿತಿಯವರು, ಕಾರ್ಯಕರ್ತರು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳ ಮಧ್ಯೆ ಒಂದು ಸಂಪರ್ಕ ಕ್ರೋಢೀಕರಿಸಿಕೊಂಡು ಇದನ್ನು ಸುಸಜ್ಜಿತವಾಗಿ ಇವತ್ತು ನೆರವೇರಿಸಲಿಕ್ಕೆ ಎಲ್ಲ ಕಾರ್ಯ ಹಮ್ಮಿಕೊಂಡಿದ್ದು ಎಲ್ಲ ರೀತಿಯ ಸಹಕಾರ ಕೊಡ್ತಾ ಇದ್ದೇವೆ. ಸಾರ್ವಜನಿಕರು ಬಹುಶಃ ಎಲ್ಲರೂ ಭಾಗವಹಿಸಬೇಕಂತ ಹೇಳಲಿಕ್ಕೆ ನಾನು ದೈವಸ್ಥಾನ ಸಂಪರ್ಕಿಸಾವನ ತಾಂತ್ರಿಕ ಅಭಿವೃದ್ಧಿಗೂ ಸಂಬಂಧಪಟ್ಟಿನ ಇಲಾಖೆ ಕ್ರಮಂದೆತನೋಡು ಉಳ್ಳಾಲ ನಗರಸಭೆ, ಆರೋಗ್ಯ ಇಲಾಖೆ, ಮೆಸ್ಕಾಂ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳದ ಅಧಿಕಾರಿಗಳು ಕಾರ್ಯಕ್ರಮದ ಪೊರ್ತುಡು ತುರ್ತು ಸೇವೆಯನ್ನು ಕೊರಿಯರ ತಯಾರಾದುಗಳು. ಕಾರ್ಯಕ್ರಮದ ಯಶಸ್ಸಿಗೆ ಆಡಳಿತ ಮಂಡಳಿದೊಟ್ಟಿಗೆ ಇಲಾಖೆದ ಅಧಿಕಾರಿಗಳು ಕೈಜೋಡಾಂಡ ಒವ್ವೆ ರೀತಿಯ ಸಮಸ್ಯೆಯನ್ನು ಎದುರಿಸಾಯರೆ ಸಾಧ್ಯ ಪಂಡದ ಯುಟಿ ಖಾತ ತೆರಿಪಾಯರು. ತಾರೀಕಿನವರೆಗೆ ಇವತ್ತು ಈಗ ನಮ್ಮೆಲ್ಲರ ಜವಾಬ್ದಾರಿ ಏನು, ಈ ರೀತಿಯ ಕಾರ್ಯಗಳ ಭರವಸೆ ಮಾಡುವಾಗ ನಮ್ಮಿಂದ ಆಗುವಂಥ ಸಹಕಾರ ಕೊಟ್ಟು ಇದು ಭಾಳ ಚೆನ್ನಾಗಿ ಯಾವುದೇ ಒಂದು ಸಣ್ಣ ಪುಟ್ಟದ ಅಡೆತಡೆ ಇಲ್ಲದೆ ಬಂದವರೆಲ್ಲರಿಗೂ ಒಂದು ಸಂತೋಷದಿಂದ ಭಾಳ ಚೆನ್ನಾಗಿ ಇವತ್ತು ವ್ಯವಸ್ಥೆ ಆಗಿದೆ ಅಂತ ಒಂದು ವಾತಾವರಣ ಬರುವ ಮೂಲಕ ಇದು ಊರಿಗೆ ಒಂದು ಉತ್ತಮ ಹೆಸರು ಕೂಡ ಇವತ್ತು ಬರ್ತದೆ. ನಮ್ಮ ಕೊಪ್ಪಳದಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ ಕಾರಣ ಭಾಳ ವಿಜೃಂಭಣೆ ಇವತ್ತು ಬೇರೆ ಊರಿನಲ್ಲಿ ಹೇಳ್ತಿದ್ದಾರೆ. ಮೊನ್ನೆ ಹುಲ್ಯದಲ್ಲಿ ಈಗ ನನಗೆ ಮತ್ತೆ ಇವತ್ತು ಕುಂಬ್ರೆಯಲ್ಲಿ ಮೊನ್ನೆ ಇವತ್ತು ನಮ್ಮ ಉಳಿಸುವ ಕಾರ್ಯಕ್ರಮ ಇದೆಲ್ಲವೂ ಕೂಡ ಕಡೆಯದಾಗಿ ಪ್ರಯೋಜನರಿಗೆ ಅಂತ ಹೇಳಿದರೆ ಕಷ್ಟಪಡೋದೆಲ್ಲ ಅವರು ಪ್ರಯೋಜನ ಇಡೀ ಊರವರಿಗೆ ಇದು ಪರೋಕ್ಷವಾಗಿ ಈ ಊರ ಅಭಿವೃದ್ಧಿಗೆ ಪೂರಕವಾದ ಒಂದು ವಾತಾವರಣ ಆಗ್ತದೆ. ಈ ಸಂದರ್ಭದಲ್ಲಿ ನಮ್ಮ ಸಹಕಾರ ಏನು ಬೇಕಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ನಮ್ಮ ಜವಾಬ್ದಾರಿ ನಾವು ಇರಬೇಕಾಗ್ತದೆ. ಅದಕ್ಕೆ ಬಹುಶಃ ನಿಮಗೆಲ್ಲ ಈಗಾಗಲೇ ಟ್ರೈನಿಂಗ್ ಆಗಿದೆ. ಯಾಕಂದರೆ ನೀವು ನಾವು ಪ್ರತಿಯೊಂದು ಧಾರ್ಮಿಕ ಕೇಂದ್ರಗಳಲ್ಲಿ ಕೂಡ ಯಾವ ಮುಂಚೆ ಅಲ್ಲೊಂದು ಮೀಟಿಂಗ್ ಮಾಡಿ ಸಾಧಾರಣ ಎಲ್ಲ ಕೂಡ ಗೊತ್ತಿದೆ. ನಿಮ್ಮ ಕೆಲಸ ಏನಂತ ಚೆನ್ನಾಗಿ ಗೊತ್ತಿರುವಂಥ ಒಂದು ವಿಚಾರ. ಅದಕ್ಕೆ ನಾನು ಇವತ್ತು ಮತ್ತೆ ನನಗೆ ನಾಳೆಯಿಂದ ಅಧಿವೇಶನ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾನು ಬೆಳಿಗ್ಗೆ ಬೇಗ ಕರೆದಿದ್ದೇನೆ ಸಡನ್ ಆಗಿ ಇದರಲ್ಲಿ. ನನಗೆ ಮತ್ತೆ ಮೊನ್ನೆ ಬೆಳಿಗ್ಗೆ ಜನ ಇದ್ದರು. ನನ್ನ ತಂಗಿ ಆಪರೇಷನ್ ಆಗಿ 8 ದಿವಸ ಒಮ್ಮೆ ಕೂಡ ನೋಡಿ ಆಗಲಿಲ್ಲ, ಟೈಮ್ ಇಲ್ಲ. ಅದು ಇನ್ನು ಹೋಗಿ 10 ದಿವಸ ಇಲ್ಲ ಹೋದರೆ ಅದಕ್ಕೆ ಅಲ್ಲಿ ಕೂಡ ಹೋಗಿ ಸ್ವಲ್ಪ ತಡವಾಯಿತು. ಆದರೂ ಕೂಡ ಒಂದು ಇವತ್ತು ಕಾಶಿ ನಿನ್ನೆ ಹೇಳಿದ ತಕ್ಷಣ ಅವರು ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದಾರೆ. 2 ಸ್ಟ್ರೀಟ್ ಲೈಟ್ ಒಮ್ಮೆ ಕಂಪ್ಲೀಟ್ ಒಂದು ಸ್ಟ್ರೀಟ್ ಲೈಟ್ ನೋಡಿ. 2 ಮೊದಲು ಸ್ವಚ್ಛತೆ, 3rd ಇದೊಂದು ಸಂಪರ್ಕ ರಸ್ತೆ ಇದೆ ಕಾಪಿಕಾಡು ದುರಸ್ತೆಯಲ್ಲಿ NH ಅವರು ಕರೆಸಿಕೊಂಡು ಮಾತಾಡಿಕೊಂಡು ರೆಕ್ಟಿಫೈ ಮಾಡಿ ಅಪ್ರೋಚ್ ಇಲ್ಲಿ ಬೇಕಲ್ಲ ಇದರಲ್ಲಿ ಅವರು ಮಾಡದಿದ್ದರೆ ಇನ್ನೊಂದೇನು ಹೇಳಿದ್ರೆ ಇಲ್ಲಿ ಊಟ ಮಾಡೋದು ಗೊತ್ತಿದೆ. ಡೈಲಿ ಅನ್ನದಾನ ಮಧ್ಯಾಹ್ನ ಇದೆ, ರಾತ್ರಿ ಇದೆ. ಡಿಪಾರ್ಟ್ಮೆಂಟ್ ಬೇಡ, ಫೈರ್ನವರು ಎಲ್ಲಿಗೂ ದೊಡ್ಡದು ಇರ್ಲಿಕ್ಕೆ ಕಷ್ಟ ಆಗ್ತದೆ. ಸಣ್ಣ ವೆಹಿಕಲ್ ಆರೋಗ್ಯ ಬಂದೈತೆ. 1-2 ಆಂಬುಲೆನ್ಸ್ ಇಲ್ಲಿ ಹಂಗಿಲ್ಲ, ಫೈರ್ ಬಂದು ಮತ್ತೆ ನಿಮ್ಮ ಒಬ್ಬೊಬ್ಬರು ಒಂದು ವಾಲಂಟಿಯರ್ ಅನ್ನು ಅವ್ರಿಗೊಬ್ಬೊಬ್ಬ ಅಧಿಕಾರಿಗೆ ಟಚ್ ಮಾಡಿದ್ರು. ನಗರಸಭೆ ಸ್ವಚ್ಛತೆ ಬಂದ ಜನ ಆಯ್ತು, ಅಧಿಕಾರೊಟ್ಟಿಗೆ ಆರೋಗ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪಾರ್ಕಿಂಗ್ ಅಲ್ಲಿ ಪ್ರಾಬ್ಲಮ್, ಪಾರ್ಕಿಂಗ್ ಬಂದ್ ಕೊಡೋ ಪ್ರಾಬ್ಲಮ್ ಸರ್ವಿಸ್ ರೋಡಲ್ಲಿ ಅಲ್ಲೇ 2 ಜಾಗ ಕ್ಲೀನ್ ಮಾಡ್ತಿದ್ವಿ. 2 ಜಾಗ ನೆಕ್ಸ್ಟ್ ರೋಡಲ್ಲಿ ಫಸ್ಟ್ ಕ್ಲಾಸ್ ಮತ್ತು 3rd ಕ್ಲಾಸ್ ಕ್ಲೀನ್ ಮಾಡ್ತಿದ್ದೀವಿ. ಪ್ರೈವೇಟ್ ಜಾಗ ಅದರಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದು. ಈಗ ನೀವು ಒಮ್ಮೆ ವೆಹಿಕಲ್ ಕೆಳಗೆ ಬಿಟ್ಟರೆ ಉಂಟಲ್ಲ, ಮತ್ತೆ ಜನ ನಡೆದು ಬರೋದು ವೆಹಿಕಲ್ ಎಲ್ಲ ಬಂದು ಬ್ಲಾಕ್ ಆಗ್ತದೆ. ಬಂದು ಅಲ್ಲ ಸರ್, ಇಲ್ಲಿ ಕಂಟಿನ್ಯೂ ಮನೆಯವರಿಗೆಲ್ಲ ಹೋಗ್ಲೇಬೇಕಾಗ್ತದೆ ಸರ್. ದೈವಸ್ಥಾನದ ಗುರಿಕಾರ್ಯರು ರಾಜ್ಕುಮಾರ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಸುರೇಶ್ ಭಟ್ನಗರ, ಕಾರ್ಯಾಧ್ಯಕ್ಷರು ಜಯಂತ್ ಕೊಂಡಾಣ, ಪ್ರಧಾನ ಸಂಚಾಲಕರು ನವೀನ್ ಕುಂದರ್ ಬೋಳೂರು, ದೀಪಕ್ ಪಿಲಾರ್, ರಾಘವ ಆರ್ ಉಚ್ಚಿಲ್, ಉಪಾಧ್ಯಕ್ಷರು ಶೇಖರ್ ಕುಂಪಲ, ಭಾಸ್ಕರ್ ತೊಕ್ಕೋಟು, ಮೋಹನ್ ರಾಜ್,
ಸಂಚಾಲಕರು ರಾಜೇಶ್ ಕಾಪಿಕಾಡ್, ದೀಪಕ್ ಉಳ್ಳಾಲ್, ರಕ್ಷಿತ್ ಕುಂಪಲ, ಸಂದೀಪ್. ಉಪಾಧ್ಯಕ್ಷರು ತೇಜ್ಪಾಲ್ ಕೊಲ್ಯ. ಉಳ್ಳಾಲ ತಾಲೂಕು ತಹಶೀಲ್ದಾರ್ ಪುಟ್ಟರಾಜು, ಉಪ ತಹಶೀಲ್ದಾರರು ನವನೀತ್ ಮಾಡವ. ಉಳ್ಳಾಲ ನಗರಸಭೆ ಪೌರಾಯುಕ್ತರು ವಾಣಿ ವಿ ಆಡ್ವ. ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮತ್ತಡಿ. ಉಳ್ಳಾಲ ಠಾಣಾಧಿಕಾರಿ ಬಾಲಕೃಷ್ಣ ಎಚ್ಎನ್. ಮೆಸ್ಕಾಂ ಇಲಾಖೆದ ಅಧಿಕಾರಿಗಳು ದಯಾನಂದ್, ನಿತೇಶ್ ಹೊಸಗದ್ದೆ, ರಾಜೇಶ್. ಕುಡ್ಲ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸುಜಯ್ ಭಂಡಾರಿ. ಅಗ್ನಿಶಾಮಕ ದಳದ ಜುಲ್ಫಿಕಾರ್ ಅಲಿ. ಲೋಕೋಪಯೋಗಿ ಇಲಾಖೆದ ದಾಸ್ ಪ್ರಕಾಶ್. ಉಳ್ಳಾಲ ನಗರಸಭೆದ ಅಧಿಕಾರಿಗಳು ತುಳಸಿದಾಸ್, ಭರತ್. ಕಂದಾಯ ಅಧಿಕಾರಿ ಪ್ರಮೋದ್. ಇಂಚಿತಿ ಪ್ರಮುಖರು ಸಭೆತ ಮುತಾಲಿಗೆಡಿದ್ದರು. ಪ್ರಧಾನ ಕಾರ್ಯದರ್ಶಿ ರವಿಶಂಕರ್ ಸೋಮೇಶ್ವರ ಸಭೆ ನೆತ್ಕೊಂಡರು. ದೇವಸ್ಥಾನ ಆಡಳಿತ ಸಮಿತಿ ಅಧ್ಯಕ್ಷರು ಸಂದೀಪ್ ಉಳ್ಳಾಲ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರಡ್ ಸೋಮವಾರ ಬೈಯಗ್ ಸ್ವಲ್ಪ ತೆನ್ಮನೆ ದಿನದ ಸಂಧ್ಯಾ ಭಜನಾ ಕಾರ್ಯಕ್ರಮ ನಡೆತಂಡು. ಕುಂಪನ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರಡ್ ಸೋಮವಾರ ಬೈಯಗ್ ಸ್ವಲ್ಪ ತೆನ್ಮನೆ ದಿನದ ಭಜನಾ ಕಾರ್ಯಕ್ರಮ ನಡೆತಂಡು. ಕುಂಪಲ ವಿದ್ಯಾನಗರದ ಶ್ರೀಮತಿ ನಳಿನಿ ಬೊಕ್ಕ ಪುರುಷೋತ್ತಮ್ ಅಂಬಿಕಾ ರೋಡ್, ಶ್ರೀಮತಿ ಹೇಮಾವತಿ ಬೊಕ್ಕ ಉಮೇಶ್, ಪ್ರಶಾಂತ್ ಕುಲಾಲ್ ಬಾರ್ದೆ, ಶ್ರೀಮತಿ ಸ್ವಾತಿ ಕೇದಾರ್ನಾಥ್, ಕುಮಾರಿ ಶ್ರಾವಿನಿ ಕುಂಪಲ, ಶ್ರೀಮತಿ ರೇಖಾ ಬೊಕ್ಕ ಸುರೇಶ್ ಮುಂಬೈ ತುಡರ್ ಬೆಳಗಾದ್ ಸೊನ್ಪತ್ತೇನ್ಮನೆ ದಿನದ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಹರಿವು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಸರ್ವಾಸ್ತ್ರ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಾಂತ
ಮುಖ್ಯದ ಬಂಧುಲೆ ಇಡಕ್ಕೆ ಪೊಸಕುರದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ. ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪ್ಪಲಾತು ಒಂದು ಪ್ಲೇ ಪೊಸಕುರಲ್ 24/7.